ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡ್ 80 ದಿನದ ಸಂಧ್ಯಾ ಭಜನೋತ್ಸವ ಬುಧವಾರ ಬಯ್ಯಗ್ ನಡೆದನು. ಕುಂಪಲದ ಶ್ರೀಮತಿ ಶಶಿಕಲಾ ಬೊಕ್ಕ ರಾಜೇಶ್, ಕುಮಾರಿ ಶೀತಲ್, ರಾಹುಲ್, ಕುಂಪಲದ ಶ್ರೀಮತಿ ರೂಪಾ ಬೊಕ್ಕ, ಉದಯ್ ಶೆಟ್ಟಿ, ಸಮನ್ವಿ, ನಂದೀಶ್ ಕಣ್ಣೀರ್ತೋಟ ತುಳರ್ ಬೆಳಗಾದ್ 80 ದಿನದ ಸಂಧ್ಯಾ ಭಜನೆಗೆ ಚಾಲನೆ ಕೊರಿಯರು. ಕಾವೂರು ಶ್ರೀ ಶಿವಗೌರಿ ಭಜನಾ ತಂಡದ ಭಕ್ತ ವೃಂದದಕ್ಲು ಸಂಧ್ಯಾ ಭಜನಾ ಸೇವೆಯನ್ನು ನಡಪಾತ್ ಕೊರಿಯರು.